ಕಾಪು ಮಹತೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವಾರ್ಷಿಕ ರಥೋತ್ಸವ ವಿಜೃಂಭಣೆಯಿಂದ ಜರುಗಿದೆ. ಬೆಳಗಿನಿಂದಲೇ ವಿಶೇಷ ಪೂಜಾ ವಿಧಿವಿಧಾನಗಳು ನೆರವೇರಿದ್ದು ಸಂಕ್ರಾಂತಿಯಂದು ಧ್ವಜಾರೋಹಣಗೊಂಡು ಇಂದು ಸಂಭ್ರಮದ ರಥೋತ್ಸವವು ಜರುಗಿದೆ. ದೇವಾಲಯವು ವಿಶೇಷ ಪುಷ್ಪಾಲಂಕಾರದಿಂದ ಕಂಗೊಳಿಸಿತು. ದೇಶಕ್ಕೆ ಬರುವ ವಿಘ್ನಗಳನ್ನು ದೇವರು ನಿವಾರಿಸುವಂತೆ, ಯೋಧರ ಮೇಲಿನ ದಾಳಿಯ ದುರ್ಘಟನೆ ಮತ್ತು ಮರುಕಳಿಸಿದಂತೆ ಮಡಿದ ವೀರ ಯೋಧರ ಆತ್ಮಕ್ಕೆ ದೇವರು ಮೋಕ್ಷ ಕರುಣಿಸಲಿ ಎಂದು ಅವರ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಾವಿರಾರು ಮಂದಿ ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರೀದೇವರ ಅನ್ನಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ಇಡೀ ದೇಶಂಕು ಬರ್ಪಣಕ್ಕಿಂತ ಸರ್ವವಿಧವಾದ ಅನಿಷ್ಟರ ದೇವರ ಪರಿಹಾರ ಅಂತದ್ದು ಮುಳಾನಿ ನಡತ್ನಲ್ಕತ್ತಿನ ಒವ್ವೇ ಒಂದು ದುರ್ಘಟನೆಗಳು ನಡಪಂದಲ್ಕ ಆ ಸ್ವಾಮಿ ಅನುಗ್ರಹ ಕೊಡು ಐತೆ ಏದು ದುರ್ಘಟನೆ ನಮ್ಮ ದೇಶಕ್ಕೋಸ್ಕರ ಬಲಿದಾನ ಅಂತೀರ ಆಕಳಿಗೆ ಲಕ್ಷ್ಮೀ ಜನಾರ್ದನ ದೇವರ ಮೋಕ್ಷನ ಅನುಗ್ರಹ ಜಾಯ ಬಂಡಗ ಇಡೀ ದೇಶಂತ ಜನಕ್ಕೆ ಪ್ರಾರ್ಥನೆ ಪರೆ ನಂಗೆ ಈ ಸನ್ನಿವೇಶ ಉಂಟು ಒಡೆಯನ ಎದುರ್ತು ಹಕ್ಕಿನ ದೇವರು ಸ್ವಯಂ ನಂಗೆ ಹಿರಿಯರನ್ನ ಹಾಕ್ಲಿಕ್ಕೆ ಕೊಡ್ತೇನೆ ಆ ಪ್ರಕಾರವಾದ ಆ ದೇವ ದೇಶಕ್ಕೋಸ್ಕರ ಬಲಿದಾನ ಅಂತ ದಿವ್ಯ ಚೇತನ ಉಂಟು ಮಂದೆಗರೆಗಳ ದೇವರ ಮೋಕ್ಷನ ಅನುಗ್ರಹ ಕೊಡ ಮೂಲಕ ನನಮಿತ್ತಂತಿರೋ ದುರ್ಘಟನೆ ನಡಪದ್ನಲ್ಕ ದೇವರ ಅನುಗ್ರಹ ಕೊಡಬಹುದು ಒಡೆಯ ಜನಾರ್ದನನ್ನು ನಮ್ಮದು ನಂಚಿತ್ತನು ಸಮಸ್ತ ವಿಧವಾಗಿತ್ತನು ದೇಶ ವಿದೇಶ ಅಂತ ಭಕ್ತಿಯನ್ನು ಹಾಕಲಿ ಆರೋಗ್ಯನ ಆಯುಷ್ಯನ ಭಾಗ್ಯನ ಅನುಗ್ರಹ ಅಂತದ್ದು ಪ್ರಾರ್ಥನೆ ಮಾಡೋದು ಏನಂತ ಹೇಳಿದ್ರೆ ಅವರಿಗೆಲ್ಲರಿಗೂ ಮೋಕ್ಷವನ್ನು ದೇವರು ಅನುಗ್ರಹ ಮಾಡಬೇಕು. ಇನ್ನು ಮುಂದಕ್ಕೆ ಆ ರೀತಿಯಾದಂಥ ಅವಘಡ ದೇಶದಲ್ಲಿ ನಡೆಯದ ಹಾಗೆ ಆ ಜನಾರ್ದನ ದೇವರೇ ಅವರೆಲ್ಲರನ್ನು ರಕ್ಷಣೆ ಮಾಡಬೇಕು. ಯಾಕಂತೇಳಿದರೆ ವೀರ ಯೋಧರು ಅಲ್ಲಿ ಗಡಿಯಲ್ಲಿ ಕಾವಲು ಇರೋದ್ರಿಂದ ನಾವು ಇಲ್ಲಿ ಸುಖದಲ್ಲಿ ನಿದ್ದೆಯನ್ನು ಮಾಡಬಹುದು. ಅದಕ್ಕೋಸ್ಕರ ಆ ವೀರ ಯೋಧರ ಪರವಾಗಿ ನಾವು ಆ ದೇವರ ಹತ್ರ ಬೇಡ್ಕೊಳ್ಳೋದೇನೆಂದರೆ ಆ ಮೋಕ್ಷವನ್ನು ಕೊಡುವಂತಹ ಲಕ್ಷ್ಮೀ ಜನಾರ್ದನ ದೇವರು
ಆ ಮರಣವನ್ನು ಅಪ್ಪಿದಂತಹ ಆ ವೀರ ಯೋಧರಿಗೆ ಆ ದೇವರು ಮೋಕ್ಷವನ್ನು ಕರುಣಿಸಿ, ಹಾಗೆ ಅವರ ಮನೆಯವರಿಗೆ ಆ ದುಃಖವನ್ನು ತಡೆಯುವಂತಹ ಒಂದು ಶಕ್ತಿಯನ್ನು ಕೂಡ ಆ ಲಕ್ಷ್ಮೀ ಜನಾರ್ದನ ದೇವರು ಅನುಗ್ರಹಿಸಿದಂತೆ ಉತ್ಸಾಹ ಕಾಲದಲ್ಲಿ ನಾನು ದೇವರ ಹತ್ರ ಬೇಡಿಕೊಳ್ಳುತ್ತೇನೆ.